ಶ್ರೀಯುತ ಶಂಕರ್ ಅವರು, ಈ ಬಹುಮಾನ ಅದೇ ರೀತಿಯಲ್ಲಿ ಸತೀಶ್ ಅವರು, ಬೇಬಿ ಜಾನ್ ಅವರು ಎಲ್ಲರೂ ಸೇರಿಕೊಳ್ತಾ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಬೇಕು ಅನ್ನುವಂಥದ್ದು. ಸೊ ಮಾತ ಸೇರಿದ್ರೆ ಜಮಂದಲು ಜೋರ ದಾಡಿಗೋರ್ಲೆ ಇರಿತ ಪೊರ್ಲದ ಲೇಸಡು ಬಂದದು ಇಂಚಿತನ ಗೊಬ್ಬನ ಚಿತ್ರ ಕೇರಳದ ಬೊನ್ನುಲೆಗ್. ಸೊ ಅಭಿನಂದನೆಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರ ಜೊತೆಗೆ ಬಹುಮಾನವನ್ನು ಪಡೆದುಕೊಂಡಂತಹ ತ್ರಿಶೂರ್ನ ವಿದ್ಯಾರ್ಥಿನಿಯರಿಗೆ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ನೀಡ್ತಾ ಇದ್ದಾರೆ ಅತಿಥಿಗಳು. ಅಭಿನಂದನೆಗಳು ನೇತಾಜಿ ಯುವಕ ಮಂಡಲ, ನಿಮ್ಮ ಈ ಸೇವೆಯನ್ನು ನಾವುಗಳು ಕೊಂಡಾಡ್ತೇವೆ. ಯಾಕಂತಂದ್ರೆ ಇಂಥ ಕ್ರೀಡಾಕೂಟಕ್ಕೆ ಒಂದು ತಂಡವನ್ನ ನೀಡಿ ಪಂದ್ಯಾಟವನ್ನ ಯಶಸ್ವಿಗೊಳಿಸುವುದರ ಹಿಂದೆ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದೀರಾ. ಧನ್ಯವಾದಗಳು ನೇತಾಜಿ ಯುವಕ ಮಂಡಲ ಕೂಡು ರಸ್ತೆ. ಚತುರ್ಥ ಬಹುಮಾನವನ್ನ ಪಡೆಕೊಂಡಂತಹ ತಂಡ ಮಂಗಳೂರು ತಂಡವನ್ನ ಪ್ರಾಯೋಜಿಸಿದ ಮೋನಪ್ಪ ಶ್ರೀಕಾಂತ್ ಅವರ ಪ್ರಾಯೋಜಿತ MSP ಫ್ರೆಂಡ್ಸ್ ಪುತ್ತೂರು. ಎಲ್ಲ ತಮಿಳುನಾಡು ಹಾಗೂ ನಮ್ಮದೇ SDMನ ಹಲವು ವಿದ್ಯಾರ್ಥಿಗಳು ಇರುವಂತಹ ತಂಡದ ಕೋಚ್ ಆಗಿ ಆನಂದ್ ಕುಮಾರ್ ಅಂಡ್ ಅಸಿಸ್ಟೆಂಟ್ ಕೋಚ್ ಆಗಿ ರಮೇಶ್ ಫ್ರಮ್ SDM ಬಹುಮಾನಗಳನ್ನ ಅತಿಥಿ ವರಿಯರು ನೀಡ್ತಾ ಇದ್ದಾರೆ. ಕೂಟದ 4ನೇ ಬಹುಮಾನವನ್ನ ಪಡೆಕೊಂಡಂತಹ ತಂಡ ಮಂಗಳೂರು. ಸೊ ಜೋರ ತಾಟಿಗೋರ್ಲಿ, ಎಲ್ಲರೂ ಚಪ್ಪಾಳೆ ಬರಲಿ ಮಂಗಳೂರು ತಂಡಕ್ಕೆ. ವೀರೋಚಿತ ಸೋಲು ಕಂಡು 4ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಟುಕೊಂಡಿರ್ತಕ್ಕಂಥ ತಂಡ ಮಂಗಳೂರು. ಮೋನಪ್ಪ ಅವರುಗಳ ಹಸ್ತಗಳಿಗೆ ಪ್ರಶಸ್ತಿಯ ಸ್ಮರಣಿಕೆಯ ಟ್ರೋಫಿಯನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಅತಿಥಿಗಳು. ಬೆಸ್ಟ್ ಸ್ಮ್ಯಾಶರ್ ಆಫ್ ದ ಟೂರ್ನಮೆಂಟ್ ಇಳೆಯಮದಿ. ಇಲಿಮದಿ 1,000 ರೂಪಾಯಿಗಳ ಬಹುಮಾನವನ್ನ ಶ್ರೀಯುತ ಶ್ರೀಕಾಂತ್ ಹಾಗೂ ಬಾಬು ಹಾಗೂ ಸಂಜು ಅವರು ನೀಡಿ ಗೌರವಿಸರೆ. ಟ್ರೋಫಿಯ ಜೊತೆಗೆ 1,000 ರೂಪಾಯಿಗಳ ಬಹುಮಾನ ಬಾಬು ಹಾಗೂ ಸಂಜು ಅವರು ಬಹುಮಾನವನ್ನು ನೀಡಿರುವಂತದ್ದು. ಬೆಸ್ಟ್ ಆಲ್ ರೌಂಡರ್ ಆಫ್ ದ ಟೂರ್ನಮೆಂಟ್ ನಿವೇದಿತಾ ಮೈಸೂರು ಯೂನಿವರ್ಸಿಟಿ ಆಲ್ ರೌಂಡರ್. ಜೋರಾದ ಚಪ್ಪಾಳೆ ಬರಲಿ ಅಲ್ಲ, ಸೇರಿದ್ರೆ ತಾಟಿಕೋರ್ಲೆಂತ. ಬೆಸ್ಟ್ ಆಲ್ ರೌಂಡರ್ ಆಫ್ ದ ಟೂರ್ನಮೆಂಟ್ as best center of the tournament once again Athira Rai from SRM University. Athira, team captain, best center of the tournament. And of course the best libero of the tournament, Sneha Mysuru. Best libero of the tournament. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ದ್ವಿತೀಯ ಪ್ರಶಸ್ತಿಯನ್ನು ಪಡೆಕೊಂಡಂತದ್ದು ಸೌತ್ ಝೋನ್ ಚಾಂಪಿಯನ್ ತಂಡ. ಈ ಕೂಟದ ರನ್ನರ್ ಅಪ್ ತಂಡವಾಗಿ ಹೊರಹೊಮ್ಮಿರತಕ್ಕಂತಹ ಶ್ರೀಯುತ ರವೀಂದ್ರ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ 15 ವರ್ಷಗಳಿಂದ ವಾಲಿಬಾಲ್ ಲೋಕದಲ್ಲಿ ತನ್ನ ಹೆಸರನ್ನ ಮೇರು ಪರ್ವತವಾಗಿ ಉಳಿಸಿಕೊಂಡಿರತಕ್ಕಂಥ ಧೀಮಂತ ಮಾರ್ಗದರ್ಶಕ ಅವರ ಗರಡಿಯಲ್ಲಿ ಪಳಗಿದ ಟೀಮ್ ಮೈಸೂರು ಯೂನಿವರ್ಸಿಟಿ ಪ್ರಾಯೋಜಿತ ತಂಡ ಸಂದೀಪನಿ ವಿದ್ಯಾಸಂಸ್ಥೆ ನರಿಮೊಗರು. ಬನ್ನಿ ವೇದಿಕೆಗೆ. ಪ್ರಶಸ್ತಿಯನ್ನ ಶ್ರೀಯುತ ರಾಕೇಶ್ ರೈ ಕಡಂಜಿ ಅವರು ನೀಡಿ ಗೌರವಿಸಬೇಕು ಅನ್ನುವಂಥದ್ದು ಕ್ರೀಡಾಕೂಟದ ಯಶಸ್ವಿಯಲ್ಲಿ ಎಲ್ಲರ ಪಾಲು ಕೂಡ ಇರುವಂಥದ್ದು.
ವಿದ್ಯಾಸಂಸ್ಥೆಯ ಪ್ರಾಯೋಜಕರಿಗೆ ಸ್ಮರಣಿಕ ಹಸ್ತಾಂತರವಾಗ್ತಾ ಇದೆ. ಶುದ್ಧ ಸೀತಾರಾಮ ಕೀಬಲ ಅವರ ದಿವ್ಯ ಹಸ್ತದಿಂದ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ರಂಗದಲ್ಲೂ ಕೂಡ ವಾಲಿಬಾಲ್ ನಲ್ಲಿ ತನ್ನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಂತಹ ತಂಡ ಈ ಕ್ರೀಡಾಕೂಟಕ್ಕೂ ಕೂಡ ಬಂದು ತಮ್ಮ ಅದ್ಭುತವಾದಂತಹ ವಾಲಿಬಾಲ್ ಮುಖಾಂತರ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಂತಹ ತಂಡ ಟೀಮ್ SRM ಯೂನಿವರ್ಸಿಟಿ ಪ್ರಾಯೋಜಿತ ತಂಡ. ಮಹಾಲಿಂಗೇಶ್ವರ ಪುತ್ತೂರು ಮೋನಪ್ಪ ಹಾಗೂ ಶ್ರೀಕಾಂತ್ ಅವರ ಪ್ರಾಯೋಜಿತ ತಂಡ. ಸಂಜೀವ ಬಾಬು ಹಾಗೂ ಬೇಬಿ ಜಾನ್ ಶಿವರಾಮ್ ಭಟ್ ಅವರ ಪ್ರಾಯೋಜಿತ ತಂಡ. ಅಲಂಕರಿಸಿಕೊಳ್ಳುತ್ತಾ ಇದೆ. ಕೂಟದ ಚಾಂಪಿಯನ್ ಪಟ್ಟದ ಕಡೆಗೆ ಬಹಳಷ್ಟು ರೋಚಕವಾದ ಅಭಿನಯಗಳೊಂದಿಗೆ ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಪಂದ್ಯವನ್ನು ಉಳಿಸಿಕೊಂಡ ಕೀರ್ತಿಯ ತಂಡ ಸತೀಶ್ ಅವರ ಪ್ರಾಯೋಜಿತ ತಂಡ SK ಕನ್ಸ್ಟ್ರಕ್ಷನ್ ಪುತ್ತೂರು. And of course, ಪ್ರಕಾಶ್ ಅವರ ಪ್ರಾಯೋಜಿತ ಟೀಮ್ ಹೆಜಮಾಡಿ ಫ್ರೆಂಡ್ಸ್ ಹೆಜಮಾಡಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅಭಿನಂದನೆಗಳು ಗುರು. ಗೌರವಾನ್ವಿತ ಅತಿಥಿಗಳು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. The best attacker of the tournament, Mr. Guruprasad from SRM University, Chennai. Nasik, best setter. And also the best libero of the tournament, Srikanth from SRM. Srikanth from SRM. Best libero. ಚಪ್ಪಾಳೆಯನ್ನು ತಟ್ಟು ಪ್ರೋತ್ಸಾಹಿಸಿ ಅದ್ಭುತ ಆಟಗಾರರಿಗೆ. And once again, best all-rounder of the tournament is a smiley face Calicut man, Mr. Dilshad. Best all-rounder. When he uses a smile, ಯಾವಾಗ ಚರ್ಚೆ ಮಾಡಿದ್ರೆ ಅಲ್ಲೂ ಸ್ಮೈಲ್, ಆಟದಲ್ಲೂ ಸ್ಮೈಲ್, ಎಲ್ಲ ವೇಳೆಯಲ್ಲೂ ನಗುತ್ತಲೇ ಇರುವ ಆಟಗಾರ ದಿಲ್ಶಾದ್. ವಿಜೇತ ತಂಡಗಳ ಕಡೆಗೆ ಹೋಗ್ತಾ ಇದ್ದಾವೆ. ಕೂಟದ 4ನೆಯ ಬಹುಮಾನವನ್ನು ಪಡೆದುಕೊಂಡಂತಹ ತಂಡ ದಕ್ಷಿಣ ಕನ್ನಡ ಮ್ಯಾಂಗ್ಳೂರ್. ತಂಡದ ಪ್ರಾಯೋಜಕರು ದಕ್ಷಿಣ ಕನ್ನಡ ವಾಲಿಬಾಲ್ ಅಸೋಸಿಯೇಷನ್ ಎಲ್ಲ ಸದಸ್ಯರುಗಳು. ಮಂಗಳೂರು ತಂಡದ ಪ್ರಾಯೋಜಕರಾಗಿರ್ತಾರೆ. ಸ್ಮರಣಿಕ ಟ್ರೋಫಿಯನ್ನ ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನ್ನಪಿಸಿಕೊಳ್ಳುತ್ತಾ ಕೂಟದ ತೃತೀಯ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ತಂಡ ಡೇಂಜರ್ ಬಾಯ್ಸ್ ತಮಿಳುನಾಡು.
ಶ್ರೀಯುತ ಗಣೇಶ್ ಸೂರ್ಯ ಉಜಿರೆ ಅತಿಥಿಗಳಿಂದ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕೂಟದ ರನ್ನರ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ತಂಡ ಪ್ರಕಾಶ್ ಸರ್ಕಲ್ ಇನ್ಸ್ಪೆಕ್ಟರ್ ಕಾಪು ಇವರ ಪ್ರಾಯೋಜಿತ ತಂಡ ಹೆಜಮಾಡಿ ಫ್ರೆಂಡ್ಸ್ ಹೆಜಮಾಡಿ ಕ್ಯಾಲಿಕಟ್. ಗೌತಮ್ ಅವರು ದಯವಿಟ್ಟು ಬನ್ನಿ. ಕೂಟದ ರನ್ನರ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ತಂಡ ಸೊಲ್ಲಿಗೆ 45,000 ರೂಪಾಯಿಗಳ ಬಹುಮಾನ ನಗದು ಪುರಸ್ಕಾರ. ಅನುಪಸ್ಥಿತಿಯಲ್ಲಿ ಗೌತಮ್ ಅವರು ಪ್ರಾಯೋಜಕ ಟ್ರೋಫಿಯನ್ನ ಪಡೆದುಕೊಳ್ಳುವಂತೆ ಸ್ಮರಣಿಕಾ ಟ್ರೋಫಿಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಕ್ರೀಡಾಕೂಟದಲ್ಲಿ ಈ ಯಶಸ್ವಿ ಕ್ರೀಡಾಕೂಟವನ್ನ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ಮಾಡಿದ್ದು ಇಂತಹ ಅದ್ಭುತವಾದ ಕ್ರೀಡಾಕೂಟವನ್ನ ಆಯೋಜಿಸಿದ ಸಂಘಟಕರಿಗೆ ಸಲ್ತದೆ. ಸಂಘಟಕರಾಗಿರ್ತಕ್ಕಂಥ ಶ್ರೀಯುತ ಬೇಬಿ ಜಾನ್ ಹಾಗೂ ಇಡೀ ತಂಡ ಈ ಕ್ರೀಡಾಕೂಟದ ಯಶಸ್ವಿಗೋಸ್ಕರ ಹಗಲಿರುಳು ಶ್ರಮಿಸಿ ಇಂತಹ ಶ್ರೇಷ್ಠ ಮಟ್ಟದ ಒಂದು ಪಂದ್ಯಾಟವನ್ನ ಸವನೂರಿನ ಈ ಮಣ್ಣಿನಲ್ಲಿ ಆಯೋಜನೆ ಮಾಡಿದೆ. ಸೊ ಅದಕ್ಕೋಸ್ಕರ ಶ್ರೀಯುತ ಬೇಬಿ ಜಾನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಜೋರಾದ ಚಪ್ಪಾಳೆ ಬರಲಿ ಸೇರಿರ್ತಕ್ಕಂಥವರು ಚಾಂಪಿಯನ್ ತಂಡವನ್ನ ಬರಮಾಡಿಕೊಳ್ತಾ ಇದ್ದಾವೆ. ತಂಡ ಬರುತ್ತಾ ಇದೆ SRM ಯೂನಿವರ್ಸಿಟಿ SK ಕನ್ಸ್ಟ್ರಕ್ಷನ್ ಪುತ್ತೂರು. ಸತೀಶ್ ಅವರ ಪ್ರಾಯೋಜಿತ ತಂಡ SK ಕನ್ಸ್ಟ್ರಕ್ಷನ್ ಪುತ್ತೂರು ಪ್ರಥಮ ಟ್ರೋಫಿಯ ಜೊತೆಗೆ 60,000 ಬಹುಮಾನದ ಮೊತ್ತವನ್ನ ಹೊಂದಿರುವ ನಗದು ಪುರಸ್ಕಾರ. ಸತೀಶನ್ ಅವರಿಗೆ ಪ್ರಾಯೋಜಕ ಸ್ಮರಣಿಕಾ ಟ್ರೋಫಿಯನ್ನ ಅತಿಥಿಗಳು ನೀಡಬೇಕು ಅನ್ನುವಂಥದ್ದು. ಸೊ ಜೋರಾದ ಚಪ್ಪಾಳೆ ಬರಲಿ. ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು SK ಕನ್ಸ್ಟ್ರಕ್ಷನ್ ಪುತ್ತೂರು. ಎಲ್ಲ ಆಟಗಾರರು ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಯಶಸ್ಸಿನ ಅಂತಿಮ ಗಳಿಗೆಯಲ್ಲಿ ನಾವಿದ್ದೇವೆ. ಯಶಸ್ವಿ ಕ್ರೀಡಾಕೂಟದ ಅಂತಿಮ ಹಂತದಲ್ಲಿರುವಂತದ್ದು ಈ ರಂಗು ತುಂಬಿದ ವೈಭವ ಪೂರ್ಣ ವೇದಿಕೆಗೆ ಪೂರ್ಣ ವಿರಾಮ ಬೀಳುವ ಲಕ್ಷಣಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ. ಇಂತಹ ವರ್ಣರಂಜಿತ ಅಧ್ಯಾಯ ಮತ್ತೆ ಮುಂದುವರಿಯಲಿ. ಸುಮಧುರ ಮನ್ನಲ್ಲಿ ವಾಲಿಬಾಲ್ನ ಅಧ್ಯಾಯಗಳು ಮತ್ತಷ್ಟು ಮೆರುಗುದರಲ್ಲಿ ಆ ಮೂಲಕ ಇನ್ನಷ್ಟು ಪ್ರತಿಭೆಗಳು ಇದೇ ಮಣ್ಣಿಗೆ ಬಂದು ತಮ್ಮ ಪಾದ ಸ್ಪರ್ಶ ಮಾಡಿ ಆಡುವ ಅವಕಾಶವನ್ನು ಪಡೆದುಕೊಳ್ಳಲಿ ಅನ್ನುವಂತ ಹಾರೈಕೆಗಳ ಜೊತೆಗೆ